ಅಧ್ಯಕ್ಷರ ಜಾಗ ಸಹ ನಾವು ಅದು ಕೊಡ್ತೇನೆ ಇದು ಕೊಡ್ತಾರೆ ಅದಕ್ಕೆ ನಮ್ಗೆ ಏನೂ ನಮ್ಮಲ್ಲಿ ಜಾಗ ಕ್ಲೀನ್ ಮಾಡಲಿಕ್ಕೆ ಆಗಿಲ್ಲ. ಮತ್ತು ನೀವು ಕೆಲಸ ಮಾಡಿ ಕೊಡ್ತಾರೆ ಭಕ್ತಿದ್ರು ನಾನು ಹೇಳೋದು ಅಲ್ಲ, ಅಷ್ಟು ನಾವು ಏನಂದ್ರೆ ಈ ರಸ್ತೆ ಮತ್ತು ಇಲ್ಲಿವರೆಗೆ ಮಾತ್ರ ನಮ್ಮ ಜಾಗದ ಇವ್ರ ಜಾಗ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಇವರ ಜಾಗ ಬಿಟ್ಟು ಬೇರೆ ಇದು ಇಲ್ಲ. ಮತ್ತು ಇವ್ರ ನಾವು ಮಾತಾಡಿಕೊಂಡು ನಿಮಗೆ ಸ್ವಲ್ಪ ಅವರಿಗೆ ಶಿಕ್ಷೆ ಆಗಲೇಬೇಕಂತ ನಾನು ಹೇಳುದು. ಯಾಕಂತ ಹೇಳಿದ್ರೆ ಈಗಿನ ಇದರಲ್ಲಿ ಅವರಿಗೆ ಶಿಕ್ಷೆ, ಅವರೇ ಈಗ ಹೋಗಿ ಸರೆಂಡರ್ ಆದರೂ ಅವರಿಗೆ ಶಿಕ್ಷೆ ಆಗಬೇಕು. ನಮಗೆ ಸಾಧ್ಯ, ನನ್ನ ಮಗನಿಗೆ ಆತ್ಮಕ್ಕೆ ಶಾಂತಿ ಇತ್ತು, ನಮಗೆ ನೆಮ್ಮದಿ ಇಲ್ಲ, ಅಷ್ಟೇ ಹೇಳುದು. ಯಾರೇನು ಬೇಕಾದ್ರೆ ಹೇಳಿ ಅವರಿಗೆ ಶಿಕ್ಷೆ ಕಲ್ಲು ಶಿಕ್ಷೆ ಅಥವಾ ಜೀವ ಶಿಕ್ಷೆ ಆಗಲೇಬೇಕಂದ್ರೆ ಇನ್ನು ಮುಂದಾಗಿ ಯಾರಿಗೆ ಆ ರೀತಿ ಆಗಬಾರ್ದು. ಯಾವ ತಾಯಿಗೆ ನಮ್ಮಷ್ಟು ಕಷ್ಟ ಯಾರಿಗೆ ಬರಬಾರ್ದು. ನಾನು ಅಷ್ಟೇ ಹೇಳುದು, ಮತ್ತೆಂತ ಹೇಳಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಯಾರು ನೀವು ಎಷ್ಟು ಜನ ಬಂದರೂ ನನ್ನ ಮಗನ ನಿಮಗೆ ಕೊಡಲಿಕ್ಕೆ ಸಾಧ್ಯ ಉಂಟಾ ಸರ್? 26 ವರ್ಷದ ಹುಡುಗ ಒಂದು 40 ವರ್ಷದ ಒಂದು ಇದು ಮಾಡಿದೆ, ಅದೆಲ್ಲ ಮಾಡಿದೆ. ಆದರೂ ಜನರಿಗೆ ಅದನ್ನು ನೋಡ್ಲಿಕ್ಕೆ ಆಗಲಿಲ್ವಾ ಏನಂತದ್ದು ಗೊತ್ತಿಲ್ಲ. ಆದರೆ ಆ ರೀತಿ ಬರ್ಬರಾಗಿ ಕೊಲ್ಲಬೇಕು, ಯಾರಿಗೆ ಕೊಲ್ಲುವಾಗ ಯಾರಿಗಿಲ್ಲ ಸರ್. ಹೊಡಿಬೋದು, ಕೈಕಲ್ ತುಳು ಮಾಡ್ಬೋದು, ಯಾರಿಗೊಂದು ಸ್ಟೇಷನಿಗೆ ಆಗಲಿ ಒಂದು ಟೀಚರ್ ಮಕ್ಕಳಿಗೆ ಹೋಗ್ತದೆ ಹೊಡಿಯೋದು ಮಾತ್ರ ಒಲ್ಲದೆ ಕೊಲ್ಲುವಂಥದ್ದು ಇದು ಯಾರಿಗೆ ಇಲ್ಲ. ಪುರುಷನ ಏರೆಗಳನ್ನ ಉಂಟ ಕೆರುಪುನಂಚಿನ ಒಂದು ಚಾನ್ಸ್ ಏರೆಗಳ ಉಂಟ, ಏರೆಗಳ ಇಚ್ಚಿ అంటే నేను అతను చిత్రంతో మనకు కెరియర్ అవుతుంది. ఇట్లా ఉండిపోయింది బాగాలేదు, ఆధార సంపాదిస్తే ఇల్లు కట్టడప్ప ನಮ್ಮ ನರಮಲ್ಲೇ ಕಾವಡು ಬಂದು ಡೆಲ್ಲಿಗೆ ಹೋದಿತ್ತು. ತಿರುಗಿ ಬತ್ತನೇ ರಾತ್ರಿ ಉಂಜಿಗಡ್ಡ ರಾತ್ರಿ ಬತ್ತೆ ಅಲ್ಪ ನವರ ದಿವಸ ಕಂದು ತೆಗ್ಯಾರ ಹೋಯಿ దాన్ని ఇంట్లోకి పడదు, జోకులకి పడదు, ఏతో హెల్ప్ ಮಾಡ್ತದೆ. ఎట్లా పలుతుకుండా ఏతల ఊరు గుప్పకారి పండుగ ఏత ಬೇಲೆ ಮಾಡ್ಕೊಸಿದಾರೆ. ಒಬ್ಬರಿಗೆ ಬ್ಲಡ್ ಬೇಕು ಅಂತ ವಾಟ್ಸಪ್ ಬಂದು ಮುಸ್ಲಿಂ ಅವ್ರಿಗೆ ಯಾರು ಅಂತ ಹುಡುಗರು ಗೊತ್ತಿಲ್ಲ. ಇಲ್ಲಿ ಪುತ್ತೂರಿಂದ ಜನ ಕಳಿಸಿದ್ದಾರೆ ಅಲ್ಲಿಗೆ. 3 ವರ್ಷ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದೆ ಲಕ್ಷ್ಮೀ ಮೆಮೋರಿಯಲ್ ಕಾಲೇಜಲ್ಲಿ, 3 ವರ್ಷ ಮೆಮೋರಿಯಲ್ ಕಾಲೇಜ್ ಡಿಗ್ರಿ ಮಾಡ್ತಿದ್ದು. ಬಟ್ಟೆ ಪಂಡ ಸಣ್ಣ ಪುಟ್ಟ ಒಂದು ಪಂಡ ಇಲ್ಲಲ್ಲಿ ಒಂದು ಚೂರು ಪಂಡ ಇಲ್ಲಲ್ಲಿ ಪಂಡ್ಲಕ್ಕೆ ಏನು ಒಂದು ಜನ ಆಗ್ತದೆ ಹೊರತು ಬೊಕ್ಕ ದಾಲ ಡೀಸೆಂಟ್ ಆತಿ ಹಿಂಸೆ ಬೊಕ್ಕ ಊರಿಗೆ ಉಪಕಾರ ಮಾಡ್ತೆ. ಲಾಸ್ಟಿಗೆ ಊರಿಗೆ ಉಪಕಾರ ಮಾಡ್ತೆ ಮೂರನೇ ವಿಷಯ ಇಲ್ಲ ಅಂತಾನೆ. ಒಂದು ಆಣಗೆ ಆಕ್ಸಿಡೆಂಟ್ ಆಣ ಪಂಡಿ ಆಗಿ ಹಾಸ್ಪಿಟಲ್ ಎತ್ಕೊಂಡು ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ರೂಪಾಯಿ ಲಾಸ್ಟ್ 1,800 ರೂಪಾಯಿ ಕಟ್ಟಿದ್ದಾರೆ ಪಂಡದು ತೀರ್ಥ ಕಲ್ಲೆಗೆ ಬಲದ ಮೊಬೈಲ್ ತೆಗಿಪೋಯಿ ಪೇಪರ್ ತಗಲಿದ್ದು ಪನಪು ನಾವು ಇಟ್ಟು ಒಂಜಿಗೆ 4 ಸೇರ್ಸಾದ ಪಡ ಏನು ಪನಪನೇ ಆತಿ ಪೇಪರ್ ತಗಲು ಪರ ಸಾರಿ ಖಂಡಿತ ಒಂಜಿಲ್ಲ ಪಾಡು ಚೇರು ಆಯನ ಮಿತ್ತು ಒಂಜಿ ಅಪವಾದ ಇತ್ತು. ನಾ ಎಡ್ಡೆ ಮಾಡ್ತೇನೆ ಒಂಜಿತ್ತು ಮುರಂದಕ್ಕೆ ಒಂದು ಎಡ್ಡೆ ಮಾಡ್ತೇನೆ ನಾನು ಒಂಜಲ್ಲ ಪೇಪರ್ ಪಾಡ್ತೇನೆ ಒಂಜಿ ವಿಷಯನಲ್ಲೂ ಪೇಪರ್ ಪಾಡ್ತಾರ ನೀವು ಈತು ಪೂರ ಕಲ್ಲೆಗ ದೈವಸ್ಥಾನಾಡು ಏರ್ಲ ವಿಷಯ ಹಾಲು ಮಲ್ತೆ ರವೀಶ್ವರ್ ಮಾತ್ರ ಬರೀತೇನೆ ಹೊರತು ಏನು ಪನಪ ನೇರ್ಮನೆ ಕಾತು ಬೇಜಾರಾವುದುಂಡು. ಆ ಎಡ್ಡೆ ಮಲ್ತೆ ಏತು ಕೆಲಸ ಮಲ್ತೆ ಏತು ರಕ್ತದಾನ ಮಲ್ತೆ ಅವದ ಏತು ಜನಕ್ಕೆ ಉಪಕಾರ ಮಲ್ತೆ ಕಲ್ಕೊಡ ದೇವಸ್ಥಾನ ಆ ಇಂಚಿನ ಬರ ಕೆಲಸ ಮಾಡ್ತದೆ. ಅವದ ನಗರ ಆಡಿತ 1000 ಜನಕ್ಕೆ ನೀರು ಪಾರ್ಪ ವ್ಯವಸ್ಥೆ ಮಾಡುತ್ತೆ. ಅವದ ಕರಿ ವರ್ಷ ಕಲ್ಲುಡು ದೈವಾಗ ಕದಿರು ಮುಡಿ ಕೊರಿ ಐದಾಯ ಪೇಪರ್ದಲ್ಲಿ ಬರೀತಿದ್ದೀರಿ. ಹಾಲು ಮಲ್ತೆ ಬಂದನ್ನು ಮಾತ್ರ ಬರೀತೇನೆ ಹೊರತು ಎಡ್ಡೆ ಮಲ್ತೆ ತಾಯ ಬರೀ ಪೇಪರ್ದಲ್ಲಿ ತಾಯ ಬರೀತಿದ್ದೀರ. ಏನಾಗಿ ಪಡ ಇಂಟರ್ ಮುಲ್ಪಂದು ಮಲ್ಪೇರೆ ಬರ್ಕೊಳ್ಳಿಲ್ಲ ಈಗ ಆತ ಬೇಜ ನಾವು ಎನ್ನ ಬಾಲಿ 25 ವರ್ಷ ಏತು ಪಂಗಡ ಸಾಕ್ತೆ ಏತು ಪಂಗಡ ಲೋನ್ ಮಲ್ತದೆ ಅನ್ನ ಕಲ್ಪಾಯ ಈಗ ಬುಕ್ಕ ದಾಲ ಬೇತ ದಾಲ ಇಜ್ಜಿ ಗೊತ್ತಾಂಡದೆ ಏನು ಬಂಗ ಮತ್ತು ಇನ್ನು ಪರಿಚಾರಕ್ಕೆ ಕಲ್ಪಡೆ ಬೇಲೆ ಮಲ್ತದೆ ಏನು ಜೀವನ ಸಾಗಿಸವನು ಇತ್ತೆ ಪನಿದ್ದು ಬಂಡ ಟೈಮ್ ಒಣಸಕ್ಕೆ ತಲೆ ತೊಂದರೆ ಜಂಗೆ ಇಂಜಿ ಪನಿದ್ದು ಪಜ್ಜೆ ಹಾಕೊಂಡು ತೊಂದರೆ ಜನಕ್ಕೆ ಅದೇ ಭಂಗ ಬರ್ಬೋದು ಶ್ರಮ ಪಡ್ಬೇಕು. ನಾನು ಹೆಂಗ್ ಏರಿಯಾಗಳು ಯಾನು ಏರಿಯಾರು ಉಪಕಾರ ಮಾಡ್ತೀನಿ ಸರ್ ಗೊತ್ತಾಂಡದೆ ಈಗ ಆತ ಬೇಜಾರ ಅವನೊಂದು ತಾನೇ ಅನ್ಪಣೆ ನಮ್ಮ ಮಗನ ನನ್ನ ಕೊರಿಯರ್ ಏರಿಯಾಗ ಸಾಧ್ಯ ಉಂಟು ಏರು ಬರ್ತನಲ್ಲ ಏರು ತಾಲ ಕೊಟ್ಟರೆ ಸಾಧ್ಯ ಎಂಗ್ರಾಡು ಆಂಜೋಕ್ಲು ಮೂಜ ಆಂಜೋಕ್ಲು ಬಂಗ ಲೋನ್ಗಿನ ಮಲ್ತಾಗೇನು ಕಲ್ಪ ಇತ್ತು ಕಲ್ಪ ಅಂತ ಖಂಡಿತ ಮನೆ ಇಂಕ್ಲಿಗೆ ಎಜುಕೇಷನ್ ಇದ್ದಲ್ಲ ಮನೆ ಜೋಕ್ಲು ಎಜುಕೇಷನ್ ಕೊಟ್ಟು ನಮ್ಮ ಧರ್ಮ ಅಂತ ಪಡಿಸಿದಾರನ್ನ ಯಾಗ ಆಗ್ಲಿಗೆ ಅದು ಬಂಗಡ ಕಲ್ಪ ಅನೇಕ ಕನಕ ಸಾಧಿನ ಒಂದು ಬಾಜಿ ನಾಯಿ ಸಾಯ್ತಿಲ್ಲ ಕುತ್ತು ಏರದ ಸೀದಾರಣ್ಣ ಈಗ ಏನು ಎನ್ನ ಅಪ್ಪೆ ಸಾಹಿತ್ಯದ ಬೇಲೆ ನಿಕ್ಕಲೆ 1 ವರ್ಷ 3 ತಿಂಗಳು ಎನ್ನ ಅಪ್ಪೆ ತೀರ್ಬೋದು ಅವೇ ಬೇಲೆ ಇಂಕ್ಲಿಗೆ ಹೋಗ್ತಿದ್ವಿ त्याला पानपणे झाले जे ना ते पानोडाते दुःखदायचं म्हणले पण ಅಂತೂ ಎಂತ ಮಗನ ಕೆರ್ನಂಗೆ ಶಿಕ್ಷೆ ಆವಡದೆ ಪಾನ್ಪಣೆ ಆಯ್ತು ಸರೆಂಡರ್ ಆಯ್ತು ಅಪ್ಪಗನೇ ಶಿಕ್ಷೆ ಕೊರೋಡೆ ಸರೆಂಡರ್ ಪೊಲೀಸಲ್ಲಿ ದಾಲ ಕೆಲಸ ಇಜ್ಜಿ ಪೊಲೀಸಲ್ಲಿ ದಾಲ ಕೆಲಸ ಇಜ್ಜಿ ಆಗ್ಲೇ ಬಾಯ್ ಸರೆಂಡರ್ ಆಯ್ತು ಆಗ್ಲೇ ಮಿತ್ತು ಆ್ಯಕ್ಷನ್ ತೆಗೆದುಕೊಂಡು ಆಗ್ಲೇ ಮರಣ ದಂಡ ಆಗ್ಲೇ ಜೀವಾದ ಶಿಕ್ಷೆ ಕೊರೋಣದ ಏನು ಪಾನ್ಪಣೆ ಒಟ್ಟಿಗೆ ಇತ್ತನಾಗ್ಲ ಚೇತನ್ ಬೇವರಿ ಬಸ್ ಡ್ರೈವರ್ ನಮ್ಮ ಇಲ್ಲಿ 32 ವರ್ಷದಿಂದ ಬರ್ತದೆ ಪನ್ನಿನ ಅಣ್ಣನ ಮಗನ ಎನ್ನ ಅಣ್ಣನ ಭಾವನ ಫ್ರೆಂಡಿನ ಮಗೆ
ಈಶ್ವರ ಪಡೆದ ఆయన అమ్మేర్న పోతారు అప్పే వసంతి పండుగ అట్లాంటి జోకులు ఆయన అట్లా భారీ క్లోజ్ అది ఇట్లాంటి బరువు పోందిచ్చారు అంటే అట్లా ఆ జోకులు ముప్పై బతక మలుపునేది పండుగ ఇంట్లో ఏది బేజారా పడుతుంది ಐವತ್ತೆರಡು ಗಡಿ ಪಾಡ್ತೇನೆ ಕೆರಿ ಆಗ್ತದೆ ಕೊಂಚ ಕೋರ್ಡಿ ಕೆರೆ ನಂಗೆ ಬೇಜಾರಾಕು 52 ಗಡಿ ಕುಟ್ಟದ ಕೆರಿ ಆಗ್ತದೆ ಅಪ್ಪ ಇಂಚಿನ ಅರಮನೆ ಆದಿತ್ತು ಇಂಚಿನ ಮಲ್ತದ ಒಂಜಿರಡು ಕುತ್ತದಷ್ಟೇ ಪೋಸ್ಟ್ ಮಾರ್ಟಮ್ ಮಲ್ಪನಾಗನೆ ಪನ್ಪ ಇಂಚಿನ ಒಂಜಿ ಕ್ರೂರು ಜನ ಅರಮನೆ ಉಳ್ಳೇರು ಅದಕ್ಕೆ ಏನು ದೇರಳ ಕಟ್ಟೆ ಅಪ್ಪ ಇಂಚಿನ ಆದಿತ್ತು ಇಂಚಿನ ಮನುಷ್ಯ ಒಂದು ಬೆಟ್ಟ 1800 ದುಡ್ಡು ನಾನಮ್ಮನ ಕೆರಡು ಆಯ್ತು ಏನು ಸಾಂಕತ ನೀರ್ದಾಯ್ತು ಮಲ್ತೇರು ಮಲ್ಪನೆ ಈಗ ಬಂದು ಮತ್ತು ಸಾಂಕತ ಕಷ್ಟಡ ಸಾಂಕತ ಈಗ ಗಂಜಿ ಉಂಟು ಈಗ ತೆಲಿ ಬಾದಾಗಲೇ ಗಂಜಿ ಕೊಡುತ್ತೆ ಈಗ ಬಾಲನ ಸಾಂಕತ ವಿದ್ಯಾಭ್ಯಾಸ ಮಲ್ತ ಮಾತ್ರ ಕನಕ ಸಾಧಿಡು ಒಂದು ಅನಾಥ ಶವ ಮಲ್ತಿರತ್ತಾಗಲಿ ಆಗ್ಲೇ ಶಿಕ್ಷೆ ಆವಡಂದೇ ಏನು ಮಾಡ್ತಾರೆ ఒక ದಾಳ ಇಚ್ಚಿ ಸೂಕ್ತನಿಗೆ ಆವಡೆ ನಮ್ಮ ಸರ್ಕಾರ ನಮ್ಮ ಅವೊಂದು ಮರೋಡಿ ನಮಗ ಅವೊಂದು ಕೇರ್ನಾಗ್ಲೇಗ ಚಿತ್ರ ಕೇರ್ನಾಗ್ಲೇಗ ನಮ್ಮದಾಯ್ತಾ ಓಪ ಬರ್ಪಾಗ್ಲ ಬಿರೋಡು ಬರ್ಪಿರಿ ಜಾಮೀನು ಕೊನ ಬಿರೋಡು ಬಿಡ್ಪಿರಿ ಪರಪೋದು ಮಲ್ಪನಾಗ್ಲ ಅವೇ ಕೆಲಸ ಸರ್ ಶ್ರೀಧರಣ್ಣ ಪರಪಲ್ಲ ಮಲ್ಪನವೇ ಕೆಲಸ ಇನ್ನೊಂದು ಹುಡುಗರೊಂದು ಕೆಲಸ ಮಾಡಿದ್ರು ಅವನು ಅಂದ್ರೆ ಜನಾಕರ್ಷಣೆ ಅಂದ್ರೆ ಮೊನ್ನೆ ಮಾನವನ ಕಡೆಯಲ್ಲಿ 1-2 ಹುಡುಗರೇ ಬಂದೆ ಇನ್ನು ಆಕರ್ಷಣೆ ಅಷ್ಟು ಜನ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇವ್ರೇನ್ ಮಾಡಿದ್ರು ಇಷ್ಟು ಒಳ್ಳೆ ಕೆಲಸ ಮಾಡಿದ ಹುಡುಗ ಕಬಕದಿಂದ ಆದ್ರೂ ಒಂದು ಆಂಬ್ಯುಲೆನ್ಸ್ ಅಲ್ಲಿ ಮೆರವಣಿಗೆ ಹೊಡೆದು ಇವರೆಲ್ಲ ಸೇರಿ ಪ್ರಯತ್ನ ಮಾಡ್ತಾರೆ ಇದೇನಾಯ್ತು ದೇರ್ಲಕಟ್ಟೆಯಿಂದ ಆಂಬ್ಯುಲೆನ್ಸ್ ಅಲ್ಲಿ ಒಂದು ಪೊಲೀಸ್ ಕೂತ್ಕೊಳಿಸಿದ್ದು ಇವರಿಗೆ ಜೋರು ಮಾಡಿಕೊಂಡು ಎಲ್ಲಿಯೂ ನಿಲ್ಲಿಸಬಾರ್ದು ಡೈರೆಕ್ಟ್ ಮನೆ ಹೋಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಣೆಯಲ್ಲಿ ಬೈ ಫೋರ್ಸ್ ಏನೋ ಅವ್ರ ಅಡ್ಡ ನಿಂತಕ್ಕೆ ಏನೋ ಮಾಲೆ ಹಾಕಿ ಬಿಟ್ಟರು ಅಂತ ಇಲ್ಲಿವರೆಗೆ ಎಲ್ಲಿ ನಿಲ್ಲಿಸ್ತಾರೆ ಸರ್ ಒಂದು 1000 ಮಂದಿ ಸೇರಿದ್ದಾರೆ ನಾವು ಪ್ರವೀಣ್ ನೆಟ್ಟಾರ್ ಮಾಡೋದನ್ನು ಪುತ್ತೂರಿನ ಹಾಸ್ಪಿಟಲ್ ಇಂದ ಬೆಳ್ಳಾರಿವರೆಗೆ ಪ್ರೊಸೀಜರ್ ನೋಡಿದೆ ಶರತ್ ಮಾಡಿರೋನು ಮಂಗಳೂರಿಂದ ಅವನ ಮನೆಯವರೆಗೆ ಪ್ರೊಸೀಜರ್ ಮಾಡಿ ಇದೇನು ಕೋಮು ಏನಾದದ್ದಲ್ಲ ಅದು ಕೋಮು ಇದೇನು ಕೋಮಲ್ಲ ಅದು ಪೊಲೀಸ್ನವರು ಸುಮ್ಮನೆ ಇದನ್ನು ಕ್ರಿಯೇಟ್ ಮಾಡಿಕೊಡು ಹುಡುಗರನ್ನು ಉಚ್ಚರಿಸಿ ಪುಣ್ಯಕ್ಕೆ ಇವ್ರು ಏನ್ ಮಾಡಲ್ಲ ಅವರು ಪೊಲೀಸ್ ನಾಯಿ ಸಾಹಿತ್ಯ ಮಾಡ್ತಾರೆ ನನ್ನ ಮಗೆ ಬಾರುಡ ನಿನ್ನ ಮಗರತು ನಿನ್ನ ಬೇಮ ಎನ್ನ ಪುಡಿತಿಲ್ಲ ಅಲ್ಲಿಗೆ ಹುಷಾರಿದ್ದು ಅಲ್ಲಿ ಪಾಪ ಅಲ್ಲಿಗೆ BP ಉಂಟು ಎನ್ನ ಪುಡಿತಿಲ್ಲ ಸಮಾಧಾನ ಮಾಡ್ಕೊ ಬೇಜಾರಾಗ್ಬಿಟ್ಟು ಇಲ್ಲಿ ಬಂದಾಗ ಪಾತೆ ಇರಬೇಕು ಹೆಂಗೆ ನಾದಿಗ್ಲಕ್ಕೆ ಹೋಗಿ ರಾತ್ರಿ ಎತ್ತಿದ್ರೆ ಬರ್ತೀನಿ ಸರ್ ಈಗ ಇಲ್ಲಿ ಅದರ ಸಂಪಾದಿತ್ತೆ ಅಜ್ಜ ಮಿಲ್ಲು ಕಟ್ಟಗಪ್ಪ ಮಲ್ಪುಗ ಆನಿ ಮನದಾನಿ ಮಂಗಳವಾರ ದಿವಸ 5 ಲಕ್ಷ ಬರ್ತೊಂದು ಕುಡ್ಲಾಗೂ ಹೋತು ಇಟಾಚಿ ರೆಡಿ ಮಲ್ಪೇರೆ ಸಮೇತ ರೆಡಿ ಮಲ್ತಿತ್ತು ನೋಡಿ ಇಲ್ಲಿ ಒಳಗೆ ಅವನು ಪ್ರೈಸ್ಗಳೆಲ್ಲ ಒಳಗೆ ಉಂಟು ಮಾರನೇ ದಿವಸ ಹಾಸನಕ್ಕೆ ಹೋಗಿ ಇಟಾಚಿ ಬುಕ್ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಇಟಾಚಿ ಮಾಡ್ಬೇಕಂತೇಳಿ ನಾನು 5 ಲಕ್ಷ ಬೇಕು ಆಯ್ತಾ ಮಗ ಅಂತೇಳಿ ಏನಾದ್ರು ಲೋನ್ ಏನಾದ್ರು ಮಾಡಿ ಕೊಡ್ತೀನಿ ಒಳ್ಳೇದಾಗಬೇಕಂತೇಳಿ ನಾನು ಅವನಿಗೆ 5 ಲಕ್ಷ ಕೊಡ್ತೇನೆ ರೆಡಿ ಮಾಡಿ ಕೊಡ್ತೇನೆ ಅಂತ ಹೇಳಿದೆ. ಬೆಳಿಗ್ಗೆ ದಿವಸ 9:30 ಗಂಟೆಗೆ ಅವರು ಇಟಾಚಿ ಪರ್ಚೇಸ್ ಮಾಡಲಿಕ್ಕೆ ಅಡ್ವಾನ್ಸ್ ಏನಾದ್ರು ಹಾಸನಕ್ಕೆ ಹೋಗುವವರು. ಡೆಲ್ಲಿಯಿಂದ ಅವನು ರಾತ್ರಿ ಆದಿತ್ಯವಾರ ಡೆಲ್ಲಿಯಿಂದ ರಾತ್ರಿ ಬಂದದ್ದು, 1 ಗಂಟೆ ರಾತ್ರಿಗೆ ಬಂದದ್ದು. ಅದಕ್ಕೆ ಇದು ಇಲ್ಲಿಗೆ ಹೋದದ್ದು ಯಾಕೆ, ಅಲ್ಲಿ ನಾವು ನವರಾತ್ರಿ ಕಂಬ ಹಾಕಿದ್ವಿ, ಯಾವ ಪಂಗಿನ ಕಂಬ ಹಾಕಿದ್ವಿ, ತೆಗಿಸ್ಬೇಕು ಮಗ, ಇನ್ನು ಯಾರಾದರೂ ಹೋಗುವಾಗ ಮತ್ತು ಬೀಳಬಾರ್ದು ಅಂತೇಳಿ ಅದಕ್ಕೆ ನಾವು ಅಲ್ಲಿ ತೆಗಿಸಲಿಕ್ಕೆ ಹೋದ್ವಿ. ನಾನೇ ಕಳಿಸಿದೆ ಅವನು ಹೋಗು ಮಗ ಅಂತೇಳಿ, ಬರ್ತಾರೆ ಮಾಡಿ ಬಾ ಅಂತೇಳಿ. ಅಂದರೆ 1 ವಾರ ಮನೆಯಲ್ಲಿ ಇರಲಿಲ್ಲ. ಯೋಜನೆ ಬೇಲೆ ಮಾಡ್ತಂದಿದ್ದೆ 23 ರೂಪಾಯಿ ಸಂಬಳ ಕೆಲಸಕ್ಕೆ ಹೋಗಿ ಇಡೀ ಸಂಸ್ಥಾನ ಏನೇನು ಹಾಕ್ತಾರೆ ಮದುವೆ ಮಾಡ್ತೆ ಧರ್ಮಸ್ಥಳ ಜನರು ಒಕ್ಕೂಟ ಅಧ್ಯಕ್ಷರಾದಿತ್ತೆ, ವಲಯ ಅಧ್ಯಕ್ಷರಾದಿತ್ತೆ. ಅವತ್ತೇ ಸೋಜನ್ ಅಲ್ಪ 3 ರೂಪಾಯಿ ಸಂಬಳ ಕೆಲಸಕ್ಕೆ ಹೋತು. ಏನು ವಿದ್ಯಾಭ್ಯಾಸ ಕಲ್ತೀನಿ, 9th ಮಾತ್ರ ಕಲ್ತಾನೆ. 3 ರೂಪಾಯಿ ಸಂಬಳ ಕೆಲಸಕ್ಕೆ ಹೋಗಿ ಇಡೀ ಎನ್ನ ಅಮ್ಮೇಲೆ ಪತ್ರಿಕೆ ಬಾಲ ಇಪ್ಪನಿಗೆ ಎನ್ನ ಅಮ್ಮೇಲೆ ತೀರ್ಬೋತೆ. ನಿನ್ನ ಅಪ್ಪೆ ಮರ್ಯಾದೆ ಬೋಡು ನಿಂಗೆ ನರಮಲ್ಲಗೆ ಇಟ್ಕೊಡು ಪಡೆದು ಎನ್ನ ಬೇಟೋ ಬಂಗಡ ಸಾಂಕೇದು ಹೇಳ್ತಾನೆ. ಮಿನಿಕನ ಎಂಕ್ಲೋ ನರಮಲ್ಲಕ್ಕೆ ಆಪಂದು ಪಣ್ಣಕ್ಕೆ ಎನ್ನ ಮಗನ ಒಳಗಿದ್ದಾಳೆ, ಅವರಿಗೆ ಹುಷಾರಿಲ್ಲ, ಗೀತ ನೋಡಿ ಯಾರಿಗಾದ್ರು ಇಂಥ ಪರಿಸ್ಥಿತಿ ಖಂಡಿತ ಮಾಡ್ಲೇಬೇಕಂದ್ರೆ ನಿಮ್ಮಲ್ಲಿ ಹೇಳೋದು. ಯಾರೇ ಒತ್ತಡ ಹೇಗೂ ಬಂದ್ರು
ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. Navrathan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navrathan Electrical and Plumbing, opposite Sachin Traders, Main Road, Darbe, Puttur. Contact 8105 973951 9481644951 9663814451 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.